ನಾವು ಏನು ಮಾಡಬೇಕು ಅನ್ನೋ ಗೋಲ್ ನಮಗೆ ಗೊತ್ತಿದ್ರೂ ಕೂಡ ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಗೊಂದಲ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತಲ್ವ, ನಾವಿನ್ನೂ ಏನೋ ಅಚೀವ್ ಮಾಡಬೇಕು, ನಾವಿನ್ನೂ ಹೆಚ್ಚಾಗಿ ಸಂಪಾದನೆ ಮಾಡಬೇಕು, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ನಾವೆಲ್ಲರೂ ಖುಷಿಯಾಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಬೇಕು ಅಂತ. ಈ ನಮ್ಮ ಆಸೆಗಳೆಲ್ಲ ಒಂದು ಥಿಂಕಿಂಗ್ ರೂಪದಲ್ಲಿರುತ್ತಷ್ಟೇ. ಇದನ್ನು ಆ್ಯಕ್ಷನಿಗೆ ತೊಗೊಂಬರೋದು ಹೇಗೆ? ಇದನ್ನು ತಿಳಿಯೋ ಮುಂಚೆ ಗೋ ರಿಯಲ್ ಟು ಹಿಟ್ ದ ಗೋಲ್. ವೆಲ್ಕಮ್ ಬ್ಯಾಕ್ ಟು ಕೀಸ್ ಮಾಸ್ಟರ್ ಕೀಸ್. ಪ್ರತಿಯೊಂದಕ್ಕೂ ಉತ್ತರ ಹೊರಗೆಲ್ಲೋ ಇಲ್ಲ, ನಮ್ಮೊಳಗೆ ಇದೆ. ನಮ್ಮ ಮೈಂಡು ಪ್ರತಿಯೊಂದಕ್ಕೂ ನಮಗೆ ದಾರಿನ ತೋರಿಸ್ತಾ ಹೋಗುತ್ತೆ. ಅದನ್ನು ಕೇಳೋ ಅಂಥ ತಾಳ್ಮೆ ನಾವು ಬೆಳೆಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾವು 5 o'clock ಎದ್ದೇಳಬೇಕು ಅಂತ ಅಲಾರಾಮ್ ಇಡ್ತೀವಿ ಅಂತ ಅಂದ್ಕೊಳ್ಳೋಣ. 5 o'clock ಕರೆಕ್ಟಾಗಿ ಅಲಾರಾಮ್ ಕೂಡ ಹೊಡಿಯುತ್ತೆ. ಅಲಾರಾಮ್ ಹೊಡೆದ ತಕ್ಷಣ ನಾವು ಎದ್ದೇಳ್ತೀವ? ಅಲಾರಾಮ್ ಹೊಡಿತಿದ್ದಂಗೆ ಆ ಒಂದು 5 to 10 seconds ಒಳಗಡೆ ನಾವು ಡಿಸಿಷನ್ ಮಾಡ್ತೀವಿ, ಇನ್ನೊಂದು 15 minutes ಬಿಟ್ಟು ಎದ್ದೇಳೋಣ ಅಂತ. 15 minutes ಬಿಟ್ಟಾದರೂ ಎದ್ದೇಳ್ತೀವಾ? ಇಲ್ಲ. 15 minutes ಆಗ್ತಿದ್ದಂಗೆ ಮತ್ತೆ ಆ 5 to 10 secondsಲ್ಲಿ ಡಿಸೈಡ್ ಮಾಡ್ತೀವಿ, ಇನ್ನೊಂದು 5 minutes ಮಲ್ಕೊಂಡ್ಬಿಡೋಣ ಅಂತ. ಕೊನೆಗೆ ನಾವು ಎದ್ದೇಳೋ ಟೈಮಲ್ಲೇ ಎದ್ದೇಳ್ತೀವಿ ಹೊರತು ನಾವಿಟ್ಟಿರೋ ಅಲಾರಾಮ್ ಟೈಮಿಗೆ ನಾವು ಎದ್ದೇಳಲ್ಲ ಅಲ್ವಾ? ನೋಡಿ, ಇಲ್ಲೇ ನಾವು ಡಿಸಿಷನ್ನ ಚೇಂಜ್ ಮಾಡಬೇಕಾಗಿರೋದು. ಅಲಾರಾಮ್ ಹೊಡೆದ ತಕ್ಷಣ ಆ 5 to 10 secondsಲ್ಲಿ ನಮ್ಮ ಡಿಸಿಷನ್ ಮಾಡ್ತೀವಲ್ಲ ನಾವು, ಇನ್ನೊಂದು 15 minutes ಬಿಟ್ಟು ಎದ್ದೇಳೋಣ ಅಂತ, ಅದನ್ನು ಬ್ರೇಕ್ ಮಾಡಬೇಕು. ಅದರ ಬದಲು ಅಲಾರಾಮ್ ಹೊಡೆದ ತಕ್ಷಣ 5 to 10 seconds ಒಳಗಡೆ ಎದ್ಬಿಟ್ರೆ ನಮ್ಮ ಕೆಲಸ ಆಯಿತಾ? ಜಸ್ಟ್ ಇಮ್ಯಾಜಿನ್, ಇದೇ ರೀತಿ ಪ್ರತಿದಿನಾನು ಎಷ್ಟೋ ಸಿಚುವೇಶನ್ಸ್ಗಳು ಬರ್ತಿರ್ತವೆ. ಆ ಸಿಚುವೇಶನ್ಸ್ಗಳೆಲ್ಲ ನಾವೇನಾದರೂ ಒಂದು ಸ್ಟೆಪ್ ತೊಗೋಬೇಕು ಅಂತ ಅಂದ್ಕೊಂಡ್ರೂ ಆ 5 to 10 secondsಲ್ಲಿ ಬೇಡ ಅನ್ನೋ ಒಂದು ಡಿಸಿಷನ್ ನಾವು ಇಡ್ತಾ ಇರೋ ಹೆಜ್ಜೆನ ಹಿಂದಕ್ಕೆ ತೊಗೊಳ್ಳೋ ಹಾಗೆ ಮಾಡಿಬಿಡತ್ತೆ. ನಾವೇ ನಮ್ಮ ಡಿಸಿಷನ್ಸ್ನ ಆ್ಯಕ್ಷನ್ಗೆ ತರೋದಕ್ಕೆ ಇವತ್ತು ಮಾಡೋಣ, ನಾಳೆ ಮಾಡೋಣ, 15 ನಿಮಿಷ ಬಿಟ್ಟು ಮಾಡೋಣ, ಮಂಡೆಯಿಂದ ಮಾಡೋಣ ಅಂತ ಹೀಗೆ ನೆಪ ಹುಡುಕ್ತಾ ಹೋದರೆ ನಮ್ಮ ಮೈಂಡ್ ಆದರೂ ನಮ್ಮನ್ನು ಸೀರಿಯಸ್ ಆಗಿ ಹೇಗೆ ತೊಗೊಳುತ್ತೆ? ನಮ್ಮ ಮೈಂಡೇ ನಮ್ಮನ್ನು ಸೀರಿಯಸ್ ಆಗಿ ತೊಗೋತಿಲ್ಲ ಅಂದರೆ ಇನ್ನು ಯೂನಿವರ್ಸ್ ನಮ್ಮನ್ನು ಸೀರಿಯಸ್ ಆಗಿ ತೊಗೊಳತ್ತಾ? ಹೀಗೆ ಹಲವಾರು ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಕಾರ್ ತೊಗೋಬೇಕು, ಮನೆ ಕಟ್ಟಬೇಕು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಫಾರಿನಿಗೆ ಕಳಿಸ್ಬೇಕು, ಹೀಗೆ ಹಲವಾರು ಆಸೆಗಳು ನಮ್ಮದು. ಈ ಎಲ್ಲ ಆಸೆಗಳನ್ನ ನಾವು ಈಡೇರಿಸ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕು. ನಾವು ಯಾವುದೇ ಒಂದು ಸ್ಟೆಪ್ನ ಮುಂದೆ ಇಡೋದಕ್ಕೆ ಮುಂಚೆ ಬೇಡ ಅಂತ ಒಂದು ಥಾಟ್ ಬರುತ್ತಲ್ಲ, ನೆಗೆಟಿವ್ ಥಾಟ್ನ ಫಸ್ಟು ನಾವು ಅದನ್ನು ನಮ್ಮ ಮೈಂಡಿಂದ ತೆಗೆದು ಹಾಕಬೇಕು. ಪ್ರತಿಯೊಬ್ಬ ಮನುಷ್ಯನೂ ಡಿಸಿಷನ್ ಮಾಡಿದ ತಕ್ಷಣ ಆ 5 to 10 seconds ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಓಪನ್ ಆದಾಗ ನಾವು ಆ ಕ್ಷಣ ಆ್ಯಕ್ಷನ್ ತಗೊಂಡ್ರೆ ನಮ್ಮ ಕೆಲಸ ಕಾರ್ಯಗಳು ಸ್ಮೂತಾಗಿ ಹೋಗ್ತವೆ. ಒಂದು ವೇಳೆ ಅಲ್ಲಿ ನಾವು ಹಿಂಜರಿದ್ರೆ ನಾಳೆಯಿಂದ ಮಾಡೋಣ, ಮಂಡೆಯಿಂದ ಮಾಡೋಣ, ಮತ್ತೊಂದು ಸತಿ ಮಾಡೋಣ, ಇವಾಗ ಬೇಡ ಅಂತ ನಾವು ಹಿಂಜರಿದ್ವಿ ಅಂದರೆ ನಮ್ಮ ಕೆಲಸ ಕಾರ್ಯಗಳು ಅಲ್ಲೇ ಸ್ಟಾಪ್ ಆಗುತ್ತೆ. ನಮ್ಮ ಬ್ರೈನ್ ಯಾವಾಗಲೂ ನಮ್ಮನ್ನು ಕಂಫರ್ಟ್ ಝೋನಲ್ಲಿ ಇಡೋದಕ್ಕೆ ನೋಡುತ್ತೆ. ಇವತ್ತಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ ತಕ್ಷಣ ಇವತ್ತಿಂದ ಮಾಡಬೇಕಾ, ಇವತ್ತೊಂದಿನ ಬ್ರೇಕ್ ತೊಗೊಂಡ್ಬೇಡ, ಮಂಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅನಿಸುತ್ತೆ. ಈ ಕ್ಷಣನೇ ಹೋಗಿ ತರಕಾರಿ ತೊಗೊಂಡು ಬರೋಣ ಅಂತ ಅಂದರೂ ಇನ್ನೊಂದು 5 minutes ಬಿಟ್ಟು ಹೋಗೋಣ ಅಂತ ಸ್ಟಾಪ್ ಮಾಡಿಸುತ್ತೆ. ನಮ್ಮ ಕಂಫರ್ಟ್ ಝೋನ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಲೇಸಿನೆಸ್ ಆಗಿ ಚೇಂಜ್ ಆಗುತ್ತೆ. ಆ ಲೇಸಿನೆಸ್ನ ನಾವು ಬ್ರೇಕ್ ಮಾಡಬೇಕು ಅಂದರೆ ಆ 5 to 10 seconds ವಿಂಡೋ ಏನು ಓಪನ್ ಆಗುತ್ತೆ ಆ ಕ್ಷಣನೇ ನಾವು ಆ್ಯಕ್ಷನ್ ತೊಗೊಳ್ಳೋದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ಕೇಳೋದಕ್ಕೆ ತುಂಬ ಸಿಂಪಲ್ ಅನಿಸಿದ್ರು ತುಂಬಾ ಪವರ್ಫುಲ್. ಥಿಂಕ್ ಮಾಡಿ. ಇವತ್ತಿನ ಮಾಸ್ಟರ್ ಕೀ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಬ್ಲೆಸ್ಸಿಂಗ್ಸ್ನ ಒಂದು ಲೈಕ್ ಕೊಡೋ ಮುಖಾಂತರ ನನಗೆ ತೋರಿಸಿ ಅಂತ ಹೇಳ್ತಾ, ಲಲ್ಲಿ ಹಾಕ್ತಿರೋ ಈ ವಿಡಿಯೋಸಲ್ಲಿ ಪುಟ್ಟದಾದರೂ ಒಂದು ವ್ಯಾಲ್ಯೂ ಇದೆಯಪ್ಪ ಅಂತ ನಿಮಗೆ ಅನಿಸಿದ್ರೆ ಕೆಳಗಡೆನೇ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ನಾನು ನಿಮ್ಮಲ್ಲಿ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮಸ್ತೆ. ಬಿಫೋರ್ ದಟ್, ಬಿ ಹೆಲ್ದಿ, ಬಿ ಗುಡ್, ಬಿ ಹ್ಯಾಪಿ ಆ್ಯಂಡ್ ಬಿ ಅ ಕ್ರಿಯೇಟರ್.